ಈ ನಿಶ್ಚಿತಾರ್ಥ ಆಗಿತ್ತಂತೆ ಹುಡುಗಿಗೆ. ಹುಡುಗಿನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಒಳ್ಳೆ ಟ್ರಿಪ್ ಹೋಗೋಣ ಅಂತ ಹೇಳಿ ಬೋಟಲ್ಲಿ ಕರ್ಕೊಂಡು ಹೋದ್ನಂತೆ. ಒಳ್ಳೆ ಪಾಶ್ ಆಗಿರೋ ಬೋಟಲ್ಲಿ ಸುತ್ತಾಡಿಸ್ಬೇಕು ಅಂತ ಹೇಳಿ ಸಮುದ್ರದಲ್ಲಿ ಕರ್ಕೊಂಡು ಹೋದ್ನಂತೆ. ತುಂಬಾ ಒಳಗಡೆ ಹೋದಾಗ ಬಿರುಗಾಳಿ ಏನೋ ಬಂದು ಆ ಬೋಟು ಬೀಳುವಂಗಾಯ್ತು, ಮುಳುಗುವಂಗಾಯ್ತು. ಆದ್ರೂ ಕೂಡ ಪಾಪ ಇವ್ರು ಹುಡುಗಿ ಕಷ್ಟಪಟ್ಟು ಈಜಾಡಿ ಏನೇನೋ ಮಾಡಿ ಒಂದು ದ್ವೀಪಕ್ಕೆ ಹೋಗ್ತಾರೆ. ಪಕ್ಕದಲ್ಲಿರುವಂತ ಒಂದು ದ್ವೀಪಕ್ಕೆ ಹೋಗ್ತಾರೆ. ಆ ದ್ವೀಪಕ್ಕೆ ಹೋದ್ರೆ ಯಾರು ಇಲ್ಲ, ಆ ದ್ವೀಪದಲ್ಲಿ ಮನುಷ್ಯರೇ ಇಲ್ಲ. ಏನ್ ಹುಡುಗಾಡ್ತಾ ಇದಾರೆ, ಕಿರ್ಚಾಡ್ತಾ ಇದಾರೆ. ಮೊಬೈಲು ಹೋಯ್ತು ಕೈಯಾಗಿಂದು. ಹೆಂಗೀಗ ಆ ಹುಡುಗಿ ಇವನಿಗೆ ಬೈತಾ ಇದ್ದಾಳೆ, ಏನಾದ್ರೂ ಪ್ರಯತ್ನ ಮಾಡು. ಆ ಸಿನಿಮಾದಾಗ ತೋರಿಸ್ತಾರಲ್ಲ ಹೊಗೆ ಹಾಕೋದು, ಇದನ್ ಮಾಡೋದು, ಕಹೋನಾ ಪ್ಯಾರೆ ಬೇರೆ ಬೇರೆ ಸಿನಿಮಾದಲ್ಲಿ ದ್ವೀಪದಲ್ಲಿ ಇದ್ದಾಗ ಆ ಹೊಗೆ ಹಾಕಿದರೆ ಹೆಲಿಕಾಪ್ಟರ್ ಬರ್ತಾವಂತೆ, ಕೆಂಪು ಇದನ್ನ ತೋರ್ಸೋದು, ಏನೇನೋ ಮಾಡುವಂತ. ಅವನು ಏನು ಮಾಡ್ತಿಲ್ಲ, ಶಾಂತವಾಗಿದ್ದವನು. ಈಗ ಇನ್ನೂ ಸಿಟ್ಟು ಬರ್ತಾ ಇದೆ, ಇನ್ನೂ ಸ್ವಲ್ಪ ಹೊತ್ತಾದ್ರೆ ಕತ್ಲಾಗುತ್ತೆ. ಹೆಂಗೆ ನಾವು ದ್ವೀಪದಲ್ಲಿ ಸೇಕಾಕಿದ್ವಿ, ನೀನ್ ಏನಾರ ಮಾಡಿದ್ರು ಆದ್ರೂ ಶಾಂತವಾಗಿದ್ದು ಹೇಳ್ತಾನ. ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಯಾರಾದ್ರೂ ಬಂದೇ ಬರ್ತಾರ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅಂತ. ಯಾ ಕಾನ್ಫಿಡೆನ್ಸ್ ಇದ್ರ ನೀನ್ ಹೇಳ್ತೀಯ ಅಂತ. ಅವಾಗ ಅವ್ನು ಹೇಳ್ತಾನೆ, ಧರ್ಮಸ್ಥಳ ಸಂಘದಲ್ಲಿ ನಾನು ಸಾಲ ಮಾಡಿದ್ದೀನಿ, ಇವತ್ತು ಸಾಲ ಬಡ್ಡಿ ಕಟ್ಟೋ ದಿನ ಇವತ್ತು. ನಾನು ಎಲ್ಲಿದ್ರು ಆ ಸಂಘದವ್ರನ್ನ ಹುಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾನ. ಅಷ್ಟೊತ್ತಿಗೆ ಬಂದ್ರು, ಸ್ಪೀಡ್ ಬೋಟ್ ಅಲ್ಲಿ ಬಂದ್ರು ಸಂಘದವರು. ಯಾಕಂದ್ರೆ ಮೊಬೈಲ್ ಸಿಗ್ನಲ್ ಇಲ್ಲ, ಏನಿಲ್ಲ, ಎಲ್ಲಾ ಕಡೆ ಹುಡ್ಕೊಂಡು ಬಂದ್ರು. ಸ್ಪೀಡ್ ಬೋಟ್ ಹಿಡ್ಕೊಂಡು ಬಂದು ಇವ್ರು ನೋಡಿ ಪಾಪ ಇವನಿಗೆ ಹುಡುಗನಿಗೆ ಖುಷಿ ಆಗ್ತದೆ, ಆತಂಕನೂ ಇರ್ತಾರೆ, ಎಲ್ಲಿ ಬೈತಾರ ಅಂತೇಳಿ. ಆ ಸಂಘದ ಅಧ್ಯಕ್ಷ ಬೈಯಲ್ಲ. ಅಯ್ಯೋ ನೋಡಪ್ಪ, ನಾನಿನ್ ಬೈಯಲ್ಲ, ನೀ ಸಾಲನೂ ಕಟ್ಬೇಡ, ಆದ್ರೆ ಆ ವಿಡಿಯೋ ಮಾಡ್ಕೊಂಡು ದಯವಿಟ್ಟು ಯೂಟ್ಯೂಬಿಗೆ ಕೊಡಾಕ್ ಹೋಗ್ಬೇಡ. ಮೊದಲೇ ಆ ಶೈಲಜಾ ಅನ್ನೋಳು ಕಾರ್ ಕಳೆದವಳು, ಆ ನಂತರ ಸಂತೋಷ್ ಶೆಟ್ಟಿ ಮರ್ದಾಳ, ಇರೋ ಬರೋ ಮರ್ಯಾದೆ ಪೂರ್ತಿಯಾಗಿ ಹರಾಜು ಹಾಕಿ ಆ ನಮ್ಮ ಮಂಜುನಾಥ, ಯಾರೋ ದೇವ್ರು ಮಂಜುನಾಥ ಅಲ್ಲ, ಆ CO ಮಂಜುನಾಥಗ್ ನಿದ್ದೆ ಬರ್ಲಾರ್ದಂಗ್ ಮಾಡಿದ್ದಾರೆ. ಅವನು ನಮಗೂ ನಿದ್ದೆ ಬರ್ಲಾರ್ದಂಗ್ ಮಾಡಿದ್ದಾನೆ. ದಯವಿಟ್ಟು ವಿಡಿಯೋ ಮಾಡ್ಬೇಡಪ್ಪ ಅಂತ ಹೇಳಿ ಅವನು ಕರ್ಕೊಂಡು ವಾಪಸ್ ಬಂದ್ರಂತೆ. ಇವತ್ತು ಹೋರಾಟದಿಂದ ಈ ಮಟ್ಟಕ್ಕೆ ಅವ್ರ ಪರಿಸ್ಥಿತಿ ಬಂದಿದೆ.